ಈಗ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲ ಕಡೆ ಬಂದಿದೆ ಅಂದರೆ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಿದೆ ನೋಡಿ, ಎಲ್ಲ ಕಡೆ ಫುಲ್ ಬಂದಿದೆ. ಯಾಕೆ ಬಂದಿದೆ ಗೊತ್ತುಂಟಾ? ಇವತ್ತು ಇಸ್ರೇಲ್ನಲ್ಲಿ ಉಪವಾಸದ ದಿನ. ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಹಿಡಿದು ಇವತ್ತು ರಾತ್ರಿ ತನಕ, ಅಂದರೆ ಇವತ್ತು 8:30 ತನಕ ಎಲ್ಲರೂ ಇಲ್ಲಿ ಉಪವಾಸ ಮಾಡ್ತಾರೆ. ಸೊ ತಿಂಡಿ ತಿನಿಸುಗಳದ್ದು ಅಂಗಡಿಗಳು ಎಲ್ಲ ಫುಲ್ ಬಂದೆ ನೋಡಿ. ನಿಮಗೆ ಒಂದೊಂದು ಸರಿ ತೋರಿಸುವಾಗ ಇಲ್ಲಿ ಗುಂಪು ಜನರು ಇರ್ತಾರೆ. ಸೊ ಇವತ್ತು ಯಾರೂ ಇಲ್ಲ, ಇವತ್ತು ಫುಲ್ಲು ಖಾಲಿ ಉಂಟು. ಬಸ್ ಉಂಟು, ಫೋನ್ ಯೂಸ್ ಮಾಡ್ಬೋದು, ಮತ್ತು ಸ್ಕೂಲ್ ಇರೋದಿಲ್ಲ. ಹೀಗೆ ಕೆಲವೊಂದುಂಟು ಕೆಲವೊಂದಿಲ್ಲ. ಫುಡ್ ಅಂಗಡಿಗಳಂತೂ ಬಂದೆ, ಯಾಕಂದರೆ ಯಾರೂ ಹೊರಗಡೆ ಇವತ್ತು ಬರಲ್ಲ. ಯಾಕಂದರೆ ನಿನ್ನೆ ಸಂಜೆಯಿಂದ ಹಿಡಿದು ಇವತ್ತು ನೈಟ್ ತನಕ ಅವರದ್ದು ಉಪವಾಸ. ಉಂಟಾ ಏನು ಹೇಳಿ ನೋಡೋಣ. ನಿಮಗೆ ನಾನು ಹೇಳಿದರೆ ತಾನೇ ಗೊತ್ತಾಗಬೇಕು. ಇವತ್ತು ನಮಗೆ ಇಲ್ಲಿ ಅನಾನಸ್ ಬಂದಿದೆ. ಎಷ್ಟು ದೊಡ್ಡದುಂಟು ಮಾರ್ರೆ ಅನಾನಸು, ಮೈ ಗಾಡ್! ಇಸ್ರೇಲಲ್ಲಿ ಅನಾನಸ್ ಎಷ್ಟು ಚಂದ ಸಿಗುತ್ತೆ ನೋಡಿ. ಹಾಗೆ ತುಂಬ ಅನಾನಸ್ ಬಂದಿದೆ. ಇದು ತಾಜಾ ಅನಾನಸ್ ಹೇಗುಂಟು ನೋಡಿ. ಹಾಗೆಯೇ ಕಟ್ಟು ಮಾಡಿದರೆ ಸ್ವೀಟ್ ಆಗಿರುತ್ತೆ. ನಾವು ಮೊನ್ನೆ ಒಂದು ಕೊಂಡೋದದ್ದು, ನಮಗೆ ಒಂದು ದಿವಸಕ್ಕೆ ತಿನ್ನೋಕ್ಕೆ ಆಗಲಿಲ್ಲ, 3 ಜನಕ್ಕೆ. ನಾವು ಅರ್ಧ ಕಟ್ಟು ಮಾಡಿ ತಿಂದ್ವಿ, ಮತ್ತು ಅರ್ಧವನ್ನು ಹಾಗೆಯೇ ಇಟ್ವಿ. ಸೊ ತುಂಬ ಚೆನ್ನಾಗಿದೆ ಅನಾನಸ್. ನಿಮಗೆ ಇಷ್ಟ ಆದರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಹಾಯ್, ನಮಸ್ತೆ. ನಾನು ನಿಮ್ಮ ರೋಹಿಣಿ, ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ಏನು ಗೊತ್ತುಂಟಾ, ಇವತ್ತೊಂದು ಫ್ರೂಟ್ ತೋರಿಸ್ತಾ ಇದ್ದೆ. ನಾನು ಹೀಗೆ ಹೋಗ್ತಾ ಇದ್ದೆ. ಸೊ ಈ ಫ್ರೂಟ್ ನನಗೆ ನೆನಪು ಬರ್ತಾ ಉಂಟು. ಜಗಳ ಮಾಡಿ ಮನೆಯಲ್ಲಿ ನನಗೆ ದೊಡ್ಡ ಪೀಸ್ ಬೇಕು, ನನಗೆ ಸಣ್ಣ ಪೀಸ್ ಬೇಕು ಅಂತಂದರೆ ಮೂಸಂಬಿ ಹೇಗೆ ಬರುತ್ತೋ ಹಾಗೆಯೇ ಇದನ್ನು ಕಟ್ ಮಾಡಿ ನಮಗೆ ಕೊಡ್ತಾಯಿದ್ರು. ಅಂದರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತುಂಬ ಇತ್ತು. ಸೊ ಅಲ್ಲಿಂದ ಯಾವಾಗೊಮ್ಮೆ ನನ್ನ ಅಮ್ಮ ಹೋದರೆ ತಗೊಂಡು ಬರ್ತಾಯಿದ್ರು. ಸೊ ಕಟ್ ಮಾಡುವಾಗ ಅದರಲ್ಲಿ ತುಂಬ ಜಗಳನೇ ಆಗ್ತಾಯಿತ್ತು. ಈ ಫ್ರೂಟ್ ನೋಡಿ ನನಗೆ ನೆನಪಾಯ್ತು. ಇದು ಎಂಥ ಫ್ರೂಟ್ ಗೊತ್ತುಂಟಾ? ಸಕ್ಕರೆ ಕಂಚಿಲಿ ನೋಡಿ ಎಷ್ಟು ಗಿಡದಲ್ಲಿ ಆಗಿದೆ ಅಂದರೆ ರಾಶಿ ಆಗಿದೆ ನೋಡಿ. ಎಷ್ಟೆಷ್ಟು ದೊಡ್ಡದಾಗ್ತಾ ಉಂಟು. ಇದು ಈಗ ಸಣ್ಣದುಂಟು, ಬಟ್ ಫುಲ್ ದೊಡ್ಡದು ಆಗುತ್ತೆ ನೋಡಿ. ಇದೊಂದು ಎಷ್ಟು ದೊಡ್ಡದಾಗಿದೆ, ಫುಲ್ಲು ಎಷ್ಟು ಮರದಲ್ಲಿ ಫುಲ್ಲಾಗಿದೆ. ಓ ಇಲ್ಲಿ ನೋಡಿ, ತುಂಬ ಆಗಿದೆ ಮರದಲ್ಲಿ. ವಾವ್, ಇದು ಹಣ್ಣಾದಾಗ ಕೊಂಡೋಗಬೇಕು. ನನಗೆ ಕಟ್ ಮಾಡಿನೂ ನಿಮಗೆ ತೋರಿಸ್ತೇನೆ. ಎಷ್ಟು ಚಂದ ಉಂಟಲ್ಲ. ಚಿಕ್ಕ ಸಣ್ಣ ಮರ ಇದೆ, ಅದರಲ್ಲಿ ಫುಲ್ಲಾಗಿದೆ. ನೋಡಿದ್ರಲ್ವ, ಸಕ್ಕರೆ ಕಂಚೀಲಿ. ಅದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಮ್ಮ ತುಳುವಲ್ಲಿ ಸಕ್ಕರೆ ಕಂಚೀಲಿ ಅಂತ ಹೇಳ್ತೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮಗೆ ಒಂದು ವೈಟ್ ಕಲರ್ ಹೂ ತೋರಿಸ್ತಾ ಇದ್ದೀನಿ. ಬಟ್ ಅದಕ್ಕೆ ಕಲರ್ ಹಾಕಿದ್ದು ಹೆಂಗಿರುತ್ತೆ ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಇದೇ ಹೂ ನೋಡಿ, ಇದು ವೈಟ್ ಹೂ. ಬಟ್ ಕಲರ್ ಹಾಕಿದ್ದೆ ಪಿಂಕ್, ಗ್ರೀನ್ ಮತ್ತು ಎಲ್ಲೋ ಎಲ್ಲ ಕಲರ್ ಹಾಕಿದರೆ ಹೆಂಗಿರುತ್ತೆ ಅಂತ ನೋಡಿ. ಅದೇ ಹೂ, ಬಿಳಿ ಹೂ ಉಂಟಲ್ಲ, ಅದಕ್ಕೆ ಕಲರ್ ಹಾಕಿದರೆ ಹೇಗೆ ಕಾಣುತ್ತೆ ನೋಡಿ. ಇಲ್ಲಿ ಪಿಂಕ್ ಕಲರ್ ಹಾಕಿದ್ದಾರೆ, ಇಲ್ಲಿ ಬ್ಲೂ ಹಾಕಿದ್ದಾರೆ, ಇಲ್ಲಿ ವೈಟ್ ಹಾಕಿದ್ದಾರೆ, ಮತ್ತು ನೋಡಿ ಇಲ್ಲಿ ನೋಡಿ ಎಷ್ಟು ಚಂದ ಮಾಡಿ ಕಲರ್ ಹಾಕಿಟ್ಟಿದ್ದಾರೆ. ಒಂದು ಗೊಂಚಲಲ್ಲಿ 3 ಕಲರ್ ಹಾಕಿರ್ತಾರೆ. ಸ್ಪ್ರೇ ಅದು ಗೊತ್ತಾಯ್ತಾ? ವೈಟಿಗೆ ಸ್ಪ್ರೇ ಮಾಡೋದು. ಒಂದು 4 ಹೂ ತೆಗೆದು ಅದಕ್ಕೆ 4 ಗೊಂಚಲನ್ನು ತೆಗೆದು ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿ ವೈಟ್ ಇದ್ದದನ್ನು ಬ್ಲೂ ಮಾಡ್ತಾರೆ. ಇನ್ನು ಸ್ವಲ್ಪ ತೆಗೆದು ಅದಕ್ಕೆ ಪಿಂಕ್ ಮಾಡ್ತಾರೆ. ನೋಡಿ ಎಷ್ಟು ಚೆಂದ ಉಂಟಲ್ವಾ? ಓಕೆ, ಇವತ್ತಿದ್ದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು.